ಇದು ಬೆಳ್ತಂಗಡಿಯ ಪ್ರತಿಯೊಬ್ಬರು ಕೂಡ ಖುಷಿ ಪಡುವಂತ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ತಾಲೂಕು ಸಾಂಸ್ಕೃತಿಕ ನಗರಿ ಆಗೋಕೆ ಮುಂದಾಗ್ತಾ ಇದೆ. ಮೊನ್ನೆಯಷ್ಟೇ ಬಹಳ ಅದ್ದೂರಿಯ ವಿಜೃಂಭಣೆಯ ಉಜಿರೆಯ ಬ್ರಹ್ಮಕಲಶೋತ್ಸವ ಆಯ್ತು. ಇದೀಗ ನೆಕ್ಸ್ಟ್ ಗೆ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ನಮ್ಮ ತಾಲೂಕು ಸಿದ್ಧವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದೇ ಮಾರ್ಚ್ 22ಕ್ಕೆ ಆಳ್ವಾಸ್ ನುಡಿಸಿರಿ ವಿರಾಸತ್ ಇದರ ಒಂದು ಮುಖಾಂತರ ಸಾಂಸ್ಕೃತಿಕ ವೈಭವ ಆಗ್ತಾ ಇದೆ. ನಮ್ಗೆ ಕೂಡ ಬಹಳ ಖುಷಿಯ ವಿಚಾರ, ಬಹಳ ಹೆಮ್ಮೆಯ ವಿಚಾರ. ಮುಖ್ಯವಾಗಿ ಈ ಒಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಅದರ ರೂವಾರಿಯಾಗಿ ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ ಇದರ ಥ್ರೂ ಆಗಿ ತಮ್ಮ ಜೀವನವನ್ನೇ ಮುಡಿಪಾಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ನಮ್ ಜೊತೆ ಇದ್ದಾರೆ. ಬಹಳ ಖುಷಿಯಿಂದ, ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಆಕ್ಚುಲಿ ಇನ್ನೊಂದು ವಿಚಾರ, ಇವ್ರ ಜೊತೆ ಸಂದರ್ಶನ ಮಾಡ್ಬೇಕು ಅಂತ ನನಗೆ ಇವತ್ತಿಂದಲ್ಲ ಅನೇಕ ವರ್ಷಗಳ ಕನಸಾಗಿತ್ತು. ಯಾಕಂತ ಹೇಳಿದ್ರೆ ನಾನು ಕೂಡ ಆಳ್ವಾಸ್ ವಿದ್ಯಾರ್ಥಿನಿ. ಈ ಕ್ಷೇತ್ರಕ್ಕೆ ಬಂದು ಆಲ್ಮೋಸ್ಟ್ 16 ವರ್ಷ ಆಯ್ತು. ಇಷ್ಟೊವರೆಗೂ ಕೂಡ ಈ ತರ ಕೂತು ಎಲ್ಲೂ ಕೂಡ ಸಂದರ್ಶನ ಮಾಡಿರಲಿಲ್ಲ. ಬಟ್ ಈಗ ನನಗೆ ಒಂದು ಅವಕಾಶ ಕೊಟ್ಟಿದ್ದು ಈ ಆಳ್ವಾಸ್ ನುಡಿಸಿರಿ ವಿರಸತ್ ಮೂಲಕ. ಸರ್, ನಿಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೇನೆ. ಸರ್, ಫಸ್ಟ್ ಹೇಗಿದ್ದೀರಾ ಸರ್? ಓಕೆ ಸರ್, ನಾನು ಆಗ್ಲೇ ಹೇಳಿದೆ, ಬೆಳ್ತಂಗಡಿ ತಾಲೂಕು ಒಂದು ಗ್ರಾಮೀಣ ಪ್ರದೇಶ. ನೀವಿಷ್ಟು ವರ್ಷಗಳ ಕಾಲ ಆಳ್ವಾಸ್ನಲ್ಲಿ ಮೂಡುಬಿದ್ದಲ್ಲಿ ಮಾತ್ರ ಈ ಒಂದು ವಿರಾಸತ್ ನುಡಿಸಿರಿ ಸೀಮಿತ ಆಗಿತ್ತು. ಇದೀಗ ಬೇರೆ ಬೇರೆ ಕಡೆ ಘಟಕ ಮಾಡಿ ಅಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀರಾ. ಈಗ ಬೆಳ್ತಂಗಡಿ ಕೂಡ ನೀವು ಅಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೀರಾ. ಇದರ ಹಿನ್ನೆಲೆ, ಇದರ ಉದ್ದೇಶ ಏನು ಅಂತ? ತಮಗೆ ಗೊತ್ತಿರುವ ಹಾಗೆ ನಮ್ಮ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಎಂಬುದು ನಮ್ಮ ದತ್ತು ಸ್ವೀಕಾರ ಮಾಡಿದಂತ ಬಹಳಷ್ಟು ಕಲೆ ಬಗ್ಗೆ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳಿಂದ ನಡೆಯುವ ಕಾರ್ಯಕ್ರಮ. ಇದು 2012ರಲ್ಲಿ ವಿಶ್ವ ನುಡಿಸಿರಿ ವಿರಾಸತ್ ಆಗುವಾಗ ಇಡೀ ರಾಜ್ಯ, ದೇಶ, ಹೊರದೇಶವನ್ನು ಕೇಂದ್ರವಾಗಿಟ್ಟುಕೊಂಡು 88 ಘಟಕಗಳನ್ನು ನಾವು ಮಾಡಿದ್ವಿ. ಅದರಲ್ಲಿ ಒಂದು ಬೆಳ್ತಂಗಡಿ ಘಟಕವೂ ಕೂಡ. ಇಂಥ ಸಮಯದಲ್ಲಿ ನಾವು ಹೋಗಿ ಹೀಗೆ 3 ಗಂಟೆ ಕಾರ್ಯಕ್ರಮಗಳನ್ನು 2012ರಿಂದ ಮಾಡಿಕೊಂಡು ಬಂದೇವೆ. ಪ್ರತಿ ವರ್ಷವೂ ಅತಿ ಹೆಚ್ಚು ಬೇಡಿಕೆ ಇರುವಂತ ನಮ್ಮ ಮಕ್ಕಳ ಕಾರ್ಯಕ್ರಮ. ಈ ವರ್ಷವೂ ನಮ್ಮ ರಾಜ್ಯದಲ್ಲಿ 40 ಕಡೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡೇವೆ. ಹೀಗಾಗುವಾಗ ದಕ್ಷಿಣ ಜಿಲ್ಲೆಯಲ್ಲಿ ಕೆಲವು ಆಯ್ದ ಜಾಗದಲ್ಲಿ, ಬಹಳಷ್ಟು ಜಾಗೃತಿ ಇರುವ ಜಾಗದಲ್ಲಿ ಮತ್ತು ಬಹಳಷ್ಟು ಸೌಂದರ್ಯ ಪ್ರಜ್ಞೆ ಇದ್ದಂತಹ ಜಾಗದಲ್ಲಿ ಮತ್ತು ನಮ್ಗೆ ಬಹಳಷ್ಟು ಪ್ರೀತಿಸುವಂತಹ ಜಾಗದಲ್ಲಿ ನಾವು ಹೋಗಿ ಈ ಕಾರ್ಯಕ್ರಮಗಳನ್ನು ಕೊಡ್ತೇವೆ. ನಮ್ಗೆ ಯಾವಾಗ ಬಿಡುವು ಇದೆ ಆಗ. ಈ ದೃಷ್ಟಿಯಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ಈಗಾಗಲೇ ಆಗಿದೆ, ಕಾರ್ಕಳದಲ್ಲಿ ಆಗಿದೆ, ಉಡುಪಿಯಲ್ಲಿ ಆಗಿದೆ, ಕುಂದಾಪುರದಲ್ಲಿ ಆಗಿದೆ. ಆಮೇಲೆ ನಮ್ಗೆ ಬಹಳ ಮುಖ್ಯವಾಗಿ ಉಳಿದದ್ದು ನಮಗೆ ಮಂಗಳೂರು ಮತ್ತು ಬೆಳ್ತಂಗಡಿ. ಇದು ನನಗೆ ಬಹಳ ಪ್ರಮುಖ. ಯಾಕೆಂದ್ರೆ ಬೆಳ್ತಂಗಡಿ ಎಂಬುದು ನನ್ನ ಗುರುಗಳಿರುವಂತ ಜಾಗ. ನಿಮ್ಗೆ ಗೊತ್ತುಂಟು, ನಾನು ಕಾವಂದರ ಮಾರ್ಗದರ್ಶನದಲ್ಲಿ ಇರುವವ. ಇವತ್ತು ಬೇಕಾದಷ್ಟು ಸಾಂಸ್ಕೃತಿಕವಂತ ಒಂದು ಚಿಂತನೆಯನ್ನು ಧರ್ಮಸ್ಥಳದ ಮುಖಾಂತರ ಇವತ್ತು ಬೇಕಾದಷ್ಟು ಮಾಡಿ ತೋರಿಸಿದ್ದಾರೆ. ಮತ್ತೆ ನಮ್ಗೆ ಅಲ್ಲಿ ಹೋಗಿ ನಾವು ಪ್ರದರ್ಶನ ಕೊಡೋದಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ನಮ್ಗೆ ಹೇಗಿಲ್ಲ. ಅದಕ್ಕಾಗಿ ಈ ವರ್ಷದ ಒಂದು ಕೊನೆಯ ಕಾರ್ಯಕ್ರಮ, ನಮ್ಗೆ ಇನ್ನು ಮಕ್ಕಳ ಪರೀಕ್ಷೆಯಲ್ಲಿ ಬರ್ತದೆ. ಇಂಥ ಸಮಯದಲ್ಲಿ ನಾವು ಬೆಳ್ತಂಗಡಿಯನ್ನು ಬಿಡಬಾರದು ಎಂಬ ದೃಷ್ಟಿಯಿಂದ ಬೆಳ್ತಂಗಡಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡುದು. ಅದು ಕೂಡ ನನ್ನ ಹಿತೈಷಿ, ಅದು ಉಜಿರೆಯ ಜನಾರ್ದನ ದೇವಸ್ಥಾನದ ಹಿಂದೆ ಇದ್ದಂತ ವಿಜಯ ಪಟ್ಟಣ್ಣಯ್ಯರು ಕೂಡ ನನ್ನ ಗುರುಗಳಾಗಿ ಅವರು ಒಂದು ಮಾರ್ಗದರ್ಶಕರು. ಇವತ್ತು ಅವರ ಮಗ ಮೊನ್ನೆ ತಾನೇ ಬ್ರಹ್ಮಕಲಶ ಎಲ್ಲ ಆಗಿ ನಾನೆಲ್ಲ ಭಾಗವಹಿಸಿಕೊಂಡು ಬಂದವ. ಅದರ ಎದುರಿನಲ್ಲಿ ಬಹಳಷ್ಟು ಒಂದು ರಾಜಮಾರ್ಗ, ರಾಜಬೀದಿ ಅಂತ ನಾವು ಹೇಳುದು, ರಥಬೀದಿ ಅಂತ, ಅದು ಬಹಳ ಒಳ್ಳೆ ಜಾಗ. ಇದು ಇರುವಂತದ್ದು ನಾನು ತಿಳಿದ ಹಾಗೆ ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಪುತ್ತೂರಿನಲ್ಲಿದೆ, ಒಂದು ಇಲ್ಲಿದೆ ದೇವಸ್ಥಾನದ ಎದುರಿನಲ್ಲಿ. ಅಂತ ಒಂದು ಜಾಗದಲ್ಲಿ ಮಾಡುವಂತಿದ್ರೆ ನಂಗೆ ಬಹಳ ಸಂತೋಷ. ಶಶಿಧರ ಶೆಟ್ಟರು ನನ್ನ ಮತ್ತೊಬ್ಬ ಹಿತೈಷಿ, ಅವರು ಇದರ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ದಾರೆ. ಮೋಹನ್ ಕುಮಾರ್ ಅಲ್ಲಿದ್ದಾರೆ. ಮತ್ತು ಇಡೀ ಎಸ್ ಡಿ ಎಂ ಸಂಸ್ಥೆಯೇ ಅದರ ಹಿಂದೆ ಇದೆ. ಹೀಗಿರುವಾಗ ನಾವು ಬೆಳ್ತಂಗಡಿಯಲ್ಲಿ ಆ ಜಾಗದಲ್ಲಿ 4 ದಿವಸ ಮಾಡ್ಲಿಕ್ಕಿದ್ದೇವೆ. ಓಕೆ, ಇನ್ನೊಂದು ನಾನು ಫಸ್ಟ್ ಕೂಡ ಹೇಳಿದೆ, ಸಂಸ್ಕೃತಿ ನಮ್ಗೆ ಮುಖ್ಯ. ಸೊ ನೀವೀಗ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಅನ್ನುವಂಥದ್ದು, ನೀವು ಎಲ್ಲೇ ಹೋದ್ರು ಕೂಡ ಸಂಸ್ಕೃತಿ ವಿಚಾರಕ್ಕೆ ಫಸ್ಟ್ ಮೊದಲ ಪ್ರಾಧಾನ್ಯತೆ ಕೊಡುವಂಥದ್ದು. ಇದೀಗ ಗ್ರಾಮೀಣ ಪ್ರದೇಶ ಆದ್ರೂ ಕೂಡ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಈಗ ಬೇರೆ ಕಡೆ ಡೈವರ್ಟ್ ಆಗ್ತಾರೆ. ಬಟ್ ಇಂತಹ ಒಂದು ಕಾರ್ಯಕ್ರಮ ಮಕ್ಕಳಿಗೆ, ಈ ಮುಂದಿನ ಯುವ ಪೀಳಿಗೆಗೆ ಎಷ್ಟು ಒಂದು ಪ್ರೋತ್ಸಾಹ ಕೊಡುವಂತಹ ವಿಚಾರ ಆಗುತ್ತೆ. ಇನ್ನು ಏನ್ ನಾವು ಆಲೋಚನೆ ಮಾಡ್ಬೇಕಾದ್ರು ನಮ್ಮ ಮುಂದಿನ, ನಾವು ಯಾವಾಗ್ಲೂ ಹೇಳುವಾಗ ಸೂರ್ಯಚಂದ್ರ ಇರುವಷ್ಟು ಕಾಲ ಅಂತ ನಾವು ಹೇಳ್ತೇವೆ.
ಅಷ್ಟು ಕಾಲ ಇದು ಮುಂದೆ ಹೋಗ್ಬೇಕಾದ್ರೆ ನಾವು ಇನ್ನು ಹಿರಿಯರು ಅದರ ಬಗ್ಗೆ ಕೇವಲ ಮಾರ್ಗದರ್ಶನ ಕೊಡ್ಬೋದು, ಪ್ರೋತ್ಸಾಹ ಕೊಡ್ಬೋದು. ಆದ್ರೆ ಇದನ್ನು ಮುಂದೆ ಕೊಂಡು ಹೋಗ್ಬೇಕಾದ್ದು ಯಾರು ಕೇಳಿದ್ರೆ ಯುವಶಕ್ತಿಗಳೇ. ಯುವಶಕ್ತಿ ಅಂತ ಆಗುವಾಗ ಅದು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ಹೀಗೆ ಹಲವಾರು ಮಜಲುಗಳಲ್ಲಿ ನಾವು ಆಲೋಚನೆ ಮಾಡ್ಬೋದು. ಹೀಗಿರುವಾಗ ನನ್ನ ಒಂದು ಆಶೆ ಏನ್ ಕೇಳಿದ್ರೆ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಲ್ಲಿ ಪ್ರಾಥಮಿಕ ಮಟ್ಟದಿಂದಲೇ ನಾವು ಇಂತಹ ಒಂದು ಮನೋಧರ್ಮವನ್ನು, ವಿದ್ಯೆ ಬುದ್ಧಿಯ ಜೊತೆಯಲ್ಲಿ ಸಾಂಸ್ಕೃತಿಕವಂತಹ ಮನಸ್ಸನ್ನು ಕಟ್ಟುವಂತಹ ಒಂದು ಮನೋಧರ್ಮವನ್ನು, ಆ ಬೀಜವನ್ನು ನಾವು ಪ್ರಾಥಮಿಕ ಮಟ್ಟದಲ್ಲೇ ಹಾಕಬೇಕು ನಮ್ಮ ಮಕ್ಕಳಿಗೆ ಅಂತ ನನ್ನ ಆಸೆ. ಅಲ್ಲಿ ಹುಟ್ಟಿದಂತಹ ಮನೋಧರ್ಮ ಅದು ಮತ್ತೆ ಮುಂದೆ ಅದು ಸಸಿಯಾಗಿ, ಮತ್ತೆ ಅದು ಗಿಡವಾಗಿ, ಹೆಮ್ಮರವಾಗಿ, ಆಮೇಲೆ ಹೂ ಬಿಡಬೇಕು, ಕಾಯಿಗಳಾಗಬೇಕು, ಇದೆಲ್ಲ ಮುಂದೆ ಹೋಗುವಂಥದ್ದು. ಯಾವುದಕ್ಕೂ ಮೊದಲು ನಾವು ಆ ಬೀಜವನ್ನು ನಾವು ಪ್ರಾಥಮಿಕ ಮಟ್ಟದಲ್ಲಿ ಹಾಕ್ತೇವೆ. ನಮ್ಮ ಮಕ್ಕಳು ಅಲ್ಲಿಂದ ಅದು ಎದ್ದುಕೊಂಡು ಬರ್ತಾರೆ, ಅದನ್ನು ಅಭ್ಯಾಸ ಮಾಡಿಕೊಂಡು ಬರ್ತಾರೆ, ಸ್ವತಃ ಒಂದು ಕಲಾವಿದರಾಗ್ತಾರೆ, ಕಲೆ ಬಗ್ಗೆ ಆಸಕ್ತಿ ಬರ್ತದೆ, ಸೌಂದರ್ಯ ಪ್ರಜ್ಞೆ ಅವರಿಗೆ ಬರ್ತದೆ. ಆಮೇಲೆ ಅವರು ಅದೆಲ್ಲ ಬಂದ ಮೇಲೆ ಈ ಎಲ್ಲವನ್ನು ಕೇವಲ ಮೂಡುಬಿದಿರೆ ನಮ್ಮ ಆವರಣದಲ್ಲಿ ಮಾತ್ರ ಅಲ್ಲ, ಲೋಕದಲ್ಲಿ ಅಲ್ಲಲ್ಲಲ್ಲಲ್ಲಿ ಮಾಡಿ ಇದರ ಮುಖಾಂತರ ಒಂದು 10 ಸಂದೇಶ ಒಂದು ನಾಡಿಗೆ ಹೋಗ್ಬೇಕು. ಇದರ ಮುಖಾಂತರ ನಮ್ಮ ಬಾಕಿ ಮಕ್ಕಳಿಗೆ ಸಹ ಇದೇ ಮನೋಧರ್ಮ ಬರಬೇಕು. ಬೇರೆ ವಿದ್ಯಾಸಂಸ್ಥೆಗಳು ಕೂಡ ಇದೇ ಕೆಲಸವನ್ನು ಮಾಡಬೇಕು. ಮಾಡಿಕೊಂಡು ವಿದ್ಯಾಭ್ಯಾಸದ ಜೊತೆ ಈ ಕಲೆ ಎಂಬುದು ಇದು ಒಂದು ಅವಿಭಾಜ್ಯ ಅಂಗವಾಗಿ ಹೊರಗೆ ಬರಬೇಕು ಎಂಬುದೇ ನಮ್ಮ ಆಶೆ. ಅದಕ್ಕಾಗಿ ನನ್ನ ಪ್ರಯತ್ನ. ಎಸ್, ಖಂಡಿತ. ಇನ್ನೊಂದು, ಈಗ ನಾಡಿದ್ದು ಬೆಳ್ತಂಗಡಿ ಉಜಿರೆ ಆಗುವಂತಹ ಕಾರ್ಯಕ್ರಮ ತುಂಬಾ ಹಿಸ್ಟಾರಿಕಲ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಟ್ ಎ ಟೈಮ್ ಒಂದೇ ವೇದಿಕೆಯಲ್ಲಿ 500 ವಿದ್ಯಾರ್ಥಿಗಳು, ಕಲಾವಿದರು ಸೇರ್ಕೊಂಡು ನೃತ್ಯವನ್ನ ಮಾಡ್ತಾರೆ. ಇದು ಬೇರೆ ಎಲ್ಲೂ ಕೂಡ ಆಗಿಲ್ಲ ಅನ್ನುವಂಥದ್ದು ವಿಷಯಗಳು ಗೊತ್ತಾಗಿರುವಂತ. ಸೊ ಇಲ್ಲಿ ಈ ಒಂದು ಪ್ರಯೋಗ ಆಗ್ತಾ ಇದೆ, ಇದರ ಬಗ್ಗೆ ಜನಗಳಿಗೆ ಎಷ್ಟು ಕ್ಯೂರಿಯಾಸಿಟಿ ಇರ್ಬೋದು ಅಂತ ನೀವು ಹೇಳಿ. ತಾವು ಹೇಳಿದ್ರಿ 500 ಜನರ ಕಲಾವಿದರು ಅಂತೇಳಿ. ಈಗ ನಾನೇ ಹಿಂದೆ ಕಲಾವಿದನಾಗಿರುವಾಗ ಏಕ ವ್ಯಕ್ತಿ ಪ್ರದರ್ಶನ ತುಂಬಾ ಬಾರಿ ಮಾಡಿದ್ದೇನೆ. ಅದರಲ್ಲೂ ನೃತ್ಯದಲ್ಲಿ ನನ್ನ ಒಂದು ಹಾಲಕ್ಕಿ ನರ್ಸನ್ನ ನೃತ್ಯ ಇರ್ಬೋದು, ಶಿವತಾಂಡವ ನೃತ್ಯ ಇರ್ಬೋದು, ಅಥವಾ ನನ್ನ ಬೇಡ ನೃತ್ಯ ಇರ್ಬೋದು, ಒಂದು ನವಿಲ್ ನೃತ್ಯ ಇರ್ಬೋದು, ಇಂಥದ್ದೆಲ್ಲ ನಾನು ಏಕ ವ್ಯಕ್ತಿಯಾಗಿ ಬಂದು ಪಕ್ಕವಾದ್ಯದೊಟ್ಟಿಗೆ ನಾನು ಇಡೀ ಅಲ್ಲಿದ್ದಂತಹ ಸ್ಟೇಜ್ನಲ್ಲಿ ಒಂದು 15 ನಿಮಿಷ ನರ್ತನ ಮಾಡಿಕೊಂಡು ಹೋಗ್ತಿದ್ದೆ. ಹಿಂದೆಲ್ಲ ಒಂದು ಏಕ ವ್ಯಕ್ತಿಗೆ ಸೀಮಿತವಾಗಿತ್ತು. ಈಗ ಏನಾಗಿದೆ, ನಮ್ಮ ಇಡೀ ಜನರ ಕಣ್ಣು, ಅವರ ಕಿವಿ, ಒಟ್ಟು ಅವರ ವಿಚಾರ, ಅವರ ಮನಸ್ಸು ಅದು ಸಮೂಹಕ್ಕೆ ಬಂದಿದೆ. ಇದು ಏನು ಕೇಳಿದ್ರೆ, ಈಗ ಒಂದು ಆಲೋಚನೆ ಮಾಡಿ, ಒಂದು ಸಿನಿಮಾವನ್ನು ತೆಗೆದು, ಸಿನಿಮಾದಲ್ಲಿ ಒಬ್ಬ ನಾಯಕ ಇರ್ತಾನೆ, ಒಬ್ಬ ನಾಯಕಿ ಇರ್ತಾಳೆ. ಆ ನಾಯಕ ನಾಯಕಿಯ ಒಂದು ಬಹಳ ಒಳ್ಳೆಯ ಒಂದು ಸಂಗೀತ ಆಗ್ತಿರೋ ಗಮನಿಸಿ. ನಾಯಕನ ಮತ್ತು ನಾಯಕಿಯ ಇಡೀ 6 ನಿಮಿಷದ ಒಂದು ನೃತ್ಯದಲ್ಲಿ ಎಷ್ಟು ಬಾರಿ ಅವರ ಡ್ರೆಸ್ಗಳು ಚೇಂಜ್ ಆಗ್ತದೆ ಎಂಬುದನ್ನು ನೋಡಿ. ಪ್ರಾರಂಭದಲ್ಲಿದ್ದ ಡ್ರೆಸ್ ಆಮೇಲೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಎಷ್ಟು ಬಾರಿ ಚೇಂಜ್ ಆಯ್ತು ನೋಡಿ, ಒಂದು 6 ನಿಮಿಷದ ಒಂದು ಡ್ಯಾನ್ಸ್ ಅಲ್ಲಿ. ಇದರ ಒಟ್ಟಿಗೆ ಎಷ್ಟು ಲೊಕೇಶನ್ಗಳು ಚೇಂಜ್ ಆಯ್ತು ನೋಡಿ. ಲೊಕೇಶನ್ಗಳು ಕೂಡ ಏನಾಗಿದೆ ಅಂತ ಹೇಳಿದ್ರೆ, ದಕ್ಷಿಣ ಜಿಲ್ಲೆಯ ಒಂದು ಸಮುದ್ರದ ಬದಿಯಲ್ಲಿ ಪ್ರಾರಂಭ ಆದಂತಹ ಪದ, ಆ ಲೊಕೇಶನ್ ಸ್ವಲ್ಪ ಹೊತ್ತಾಗುವಾಗ ಕುದುರೆಮುಖ ಬೆಟ್ಟಕ್ಕೆ ಹೋಯ್ತು. ಕುದುರೆಮುಖ ಬೆಟ್ಟದಿಂದ ಸೀದಾ ಊಟಿಗೆ ಹೋಯ್ತು. ಊಟಿಯಿಂದ ಆಮೇಲೆ ಇನ್ನೊಂದು ಎಲ್ಲೋ ರಾಜಸ್ಥಾನಕ್ಕೆ ಹೋಯ್ತು. ಕೊನೆಗೆ ಆಗುವಾಗ ಅದು ಇಂಗ್ಲೆಂಡ್ಗೆ, ಅಮೆರಿಕಕ್ಕೆ, ಎಲ್ಲೆಲ್ಲಿ ಹೋಯ್ತು. ಹಾಗಾದ್ರೆ ಒಂದು ಇಡೀ 6 ನಿಮಿಷದಲ್ಲಿ ಒಂದು ಎಷ್ಟು ಲೊಕೇಶನ್ಗಳು ಬಂತು ಅಂತ ನೋಡಿ. ಇನ್ನು ಖಾಲಿ 2 ಜನ ನೃತ್ಯ ಮಾಡುದ, ಆ 2 ಜನರೊಟ್ಟಿಗೆ ಹುಡುಗಿಯ ಪಾತ್ರ ಮಾಡುವಂತ ಹೀರೋಯಿನ್ ಒಟ್ಟಿಗೆ ಒಂದು 50 ಜನ, ಈಚೆಯಿಂದ ಹುಡುಗ ನಾಯಕನ ಪಾತ್ರದೊಟ್ಟಿಗೆ ಒಂದು 50 ಜನ, ಒಂದು 100 ಜನ ಬಂದು ಅಲ್ಲಿ ಅದರೊಟ್ಟಿಗೆ ಜೋಸೆ ಕೊಟ್ಟಾರೆ ನೋಡಿ. ಇಡೀ ನಮ್ಮ ಕಣ್ಣು ಒಂದು 6 ನಿಮಿಷದಲ್ಲಿ ಎಷ್ಟು ವೈವಿಧ್ಯಮಯವಾಗಿ ನೋಡ್ತದೆ ನೋಡಿ. ಹಾಗಿರುವಾಗ ನಮ್ಮ ಭರತನಾಟ್ಯದ, ಈಗ ಭರತನಾಟ್ಯವನ್ನು ತೆಗೆದು, ಭರತನಾಟ್ಯದಲ್ಲಿ ನಾನೊಂದು ಗಣಪತಿಯನ್ನು ಇಟ್ಟುಕೊಂಡು ನಾನೀಗ ಒಂದು ಒಂದು ನೃತ್ಯವನ್ನು ಮಾಡಿದರೆ ಅದು ಹೇಗೆ ಹೇಗೆ ಅದನ್ನು ರಿಸೀವ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ನೋಡಿ. ಆಗ ಏನ್ ಮಾಡ್ತೇವೆ ನಾವು, ಗಣಪತಿಯನ್ನಾಗ್ಲಿ, ಯಾವುದೇ ಒಂದು ಸ್ತುತಿ ಮಾಡುವಾಗ ಲಕ್ಷ್ಮಿ ಆಗ್ಲಿ, ಯಾರಾಗ್ಲಿ, ಅಲ್ಲೂ ಕೂಡ ನಾವು 30-40 ಜನರನ್ನು ತಂದು, ಆಗಾಗ ನೀವು ಡ್ರೆಸ್ ಮಾಡ್ಲಿಕ್ಕೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಲೊಕೇಶನ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅಟ್ಲೀಸ್ಟ್ ಇಷ್ಟು ಜನಗಳಿದ್ದುಕೊಂಡು ಆ ಮ್ಯೂಸಿಕ್ ನಲ್ಲಿ ನಾವು ಅದನ್ನು ವೈಭವೀಕರಣ ಮಾಡ್ತೇವೆ, ಇಲ್ಲಂದ್ರೆ ಉಳಿಯುವುದಿಲ್ಲ. ಹೀಗೆ ಆಗಿದೆ. ಅದಕ್ಕಾಗಿ ನಮ್ಗೆ ಏನಾಗಿದೆ, ನಮ್ಮಲ್ಲಿ ಇಡೀ 3 ಗಂಟೆಯಲ್ಲಿ ನಾವು ಡಿವೈಡ್ ಮಾಡಿದ್ರೆ ಶಾಸ್ತ್ರೀಯ, ಜಾನಪದದ ಕಲೆ, ಇದರೊಟ್ಟಿಗೆ ನಮ್ಮ ಯಕ್ಷಗಾನದಲ್ಲಿ ಬಡವತಿಟ್ಟು, ತೆಂಕುತಿಟ್ಟು, ಇದರೊಟ್ಟಿಗೆ ಕೆಲವು ಬೇರೆ ಬೇರೆ ರೀತಿಯ ಒಂದು ಕಸರತ್ತುಗಳು,
ಜನಗಳಿಗೆ ಖುಷಿ ಆಗುವ ಹಾಗೆ, ನಮ್ಮ ಕಲೆಯನ್ನು ಉಳಿಸುವ ಹಾಗೆ ಕೆಲವು ಕಸರತ್ತುಗಳನ್ನೆಲ್ಲ ಜೋಡಣೆ ಮಾಡಿ ಒಂದು 11ರಿಂದ 12 ಪ್ರಯೋಗಗಳನ್ನು ನಾವು ಆ 3 ಗಂಟೆಯಲ್ಲಿ ಮಾಡ್ತೇವೆ. ಓಕೆ. ಹೀಗೆ ಮಾಡುವಾಗ ಪ್ರತಿ ನೃತ್ಯದಲ್ಲೂ ನಮಗೆ ಮಿನಿಮಮ್, ನಾವು ಮೂಡುಬಿದ್ರೆಯಲ್ಲೆಲ್ಲ 100 ಜನ 150 ಜನ ಬಂದು ವೇದಿಕೆಯಲ್ಲಿ ಒಮ್ಮೆಲೆ ಅದೇ ನೃತ್ಯವನ್ನು ಮಾಡ್ತೇವೆ. ಆದ್ರೆ ಇಲ್ಲೆಲ್ಲ ಬರುವಾಗ ಒಂದು 30 ಜನ 25 ಜನ 50 ಜನ, ಕೆಲವು ಸಂದರ್ಭದಲ್ಲಿ ಈಗ ಮಲ್ಲಕಂಬದಲ್ಲೆಲ್ಲ 90 ಜನ, ಹೀಗೆಲ್ಲ ಬಂದು ನಾವು ಆ ಪ್ರದರ್ಶನ ಮಾಡ್ತೇವೆ. ಮಾಡುವಾಗ ಜನಗಳಿಗೆ ಏನಾಗ್ತದೆ, ಒಂದು ಇಷ್ಟು ಆ ಪ್ರೆಸೆಂಟೇಷನ್ ಎಷ್ಟೋ ಬಾರಿ ನಮ್ಗೆ ಹೊರ ಜಿಲ್ಲೆಗೆ ಹೋದಾಗ ಹೇಳ್ತಾರೆ, ನಾವು ಯಕ್ಷಗಾನ ಅಂತ ಹೇಳಿದ ಕೂಡಲೇ ಅಯ್ಯೋ ಇದೊಂದು ಬೋರ್, ಇದು ಗಂಟೆ ಗಟ್ಟಲೆ ನೋಡ್ಬೇಕು, ಮತ್ತೆ ಏಕ ವ್ಯಕ್ತಿಯಾಗಿ ಬಂದವರು ಮಾತಾಡಿ ಹೋಗ್ತಾರೆ, ನಮ್ಗೆ ಇಷ್ಟ ಆಗುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಯಕ್ಷಗಾನ ತೆಗೆದಿಟ್ಟು ಬಡದಿಟ್ಟು ನೋಡಿದ ಕೂಡಲೇ ಹೇಳ್ತಾರೆ, ಅದು ನೀವು ಹೇಗೆ ಅದನ್ನು ಬದಲಾವಣೆ ಮಾಡಿದ್ರಿ, ನಮ್ಗೆ ಇದರಿಂದ ಒಂದು ಹೇಳ್ಲಿಕ್ಕೆ ಆಗುದಿಲ್ಲ, ಮತ್ತೆ ಮತ್ತೆ ನೋಡುವಂತ ಆಗ್ತದೆ, ಇಷ್ಟ ಆಗ್ತದೆ. ನಿಮ್ಮ ನೇಪಥ್ಯ, ನಿಮ್ಮ ಚೆಡ್ಡೆಗಳು, ನಿಮ್ಮ ವೇಷಭೂಷಣಗಳು, ನಿಮ್ಮ ಪ್ರೆಸೆಂಟೇಶನ್, ನಮಗೆ ಅಯ್ಯೋ ಎಂತ ಕಲೆಯಪ್ಪ ಅಂತ ನಮ್ಗೆ ಆಗ್ತಾ ಇದೆ. ಇದು ಆಗ್ತಾ ಇದೆ ಅಂದ್ರೆ ಆ ಪ್ರೆಸೆಂಟೇಶನ್ ಇದು ಬಹಳ ಮುಖ್ಯ. ಆದ್ರಿಂದ ನಾವು ಯಾವತ್ತು ಬದಲಾವಣೆಗೆ ಸರಿಯಾಗಿ ಗಮನಿಸಿಕೊಂಡು ನಮ್ಮ ಕಲೆಯನ್ನು ನಾವು ಉನ್ನತೀಕರಣ ಮಾಡಬೇಕು ಮತ್ತು ಮತ್ತು ಮೇಲ್ದರ್ಜೆಗೆ ಕೊಂಡೋಗ್ಬೇಕು. ಆದರೆ ಅದರ ಮೂಲಭೂತವಾದಂತಹ ಸ್ವರೂಪಕ್ಕೆ ಮಾತ್ರ ಧಕ್ಕೆ ಬರಬಾರದು. ಇದನ್ನು ಮೂಲಭೂತ ಸ್ವರೂಪವನ್ನು ಇಟ್ಕೊಂಡು ಈಗಿನ ಹೊಸ ಕಾಲದಲ್ಲಿ ಬೇರೆ ಬೇರೆ ಚಿಂತನೆಗಳ ಮುಖಾಂತರ ನಾವು ಅದರ ಪ್ರೆಸೆಂಟೇಶನ್ ಮಾಡಬೇಕು. ಇದಕ್ಕಾಗಿ ನಮ್ಗೆ ಒಂದು ಕಡೆಗೆ ಹೋಗುವಾಗ ಮಿನಿಮಮ್ 400 ಮಕ್ಕಳು ಇಲ್ಲದೆ ಹೋದ್ರೆ ನಮ್ಮ ಆಳುವ ಸಾಂಸ್ಕೃತಿಕ ವೈಭವವನ್ನು ಹೀಗೆ ಅದ್ಭುತವಾಗಿ ತೋರಿಸಲಿಕ್ಕೆ ಆಗುವುದೇ ಇಲ್ಲ. ಅದಕ್ಕಾಗಿ ನಾವು ಇಂಥ ಬೃಹತ್ ಆಕಾರದ ಒಂದು ಟೀಮ್ ಅನ್ನು ಇಟ್ಕೊಂಡು ನಾವು ಹೋಗೋದು. ಓಕೆ. ಇನ್ನೊಂದು, ಈಗ ಪ್ರತಿಯೊಂದು ಕಡೆ ಬೇರೆ ಬೇರೆ ಘಟಕವನ್ನ ಮಾಡಿ ಕರೆನ ಕೊಡ್ತಾ ಇದ್ದೀರಾ, ಹೌದು. ಜನಗಳ ರೆಸ್ಪಾನ್ಸ್ ಹೇಗಿದೆ, ಅವರ ಪ್ರತಿಕ್ರಿಯೆ ಹೇಗಿದೆ, ಹೇಗೆ ಸ್ವೀಕಾರ ಮಾಡ್ತಾರೆ? ಬಹಳ ಆಶಾದಾಯಕ ಅಂತ ಹೇಳಿದ್ರೆ ಆಶಾದಾಯಕ. ನಾನು ಎಂದೂ ನಿರಾಶನ ಆಗುವುದೇ ಇಲ್ಲ. ಎಷ್ಟೋ ಮಂದಿ ಹೇಳ್ತಾರೆ ಜನಗಳು ಬರೋದಿಲ್ಲ, ಅದರಲ್ಲೂ ಶಾಸ್ತ್ರೀಯವಂತ ಚೌಕಟ್ಟನ್ನು ನೋಡುದಿಲ್ಲ. ಯಾಕೆಂದ್ರೆ ಈಗದ್ದು ಬಹಳಷ್ಟು ಪ್ರೇಕ್ಷಕ ವರ್ಗದವರು ಭ್ರಷ್ಟರಾಗಿಬಿಟ್ಟಿದ್ದಾರೆ. ಅವರಿಗೆ ಇವತ್ತು ಮನೋರಂಜನೆ ಮತ್ತು ನಮ್ಮ ಕಲೆಗಿರುವ ಒಂದು ಏನು ಸಂಬಂಧ ಎಂಬುದೇ ಗೊತ್ತಾಗ್ತಾ ಇಲ್ಲ. ಮನೋರಂಜನೆ ನೆಪದಲ್ಲಿ ಇವತ್ತು ಕಣ್ಣುಗಳು ಕಿವಿಗಳು ಭ್ರಷ್ಟವಾಗಿ ಬಿಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಇವತ್ತು ಒಂದು ಇಂಥ ಶಾಸ್ತ್ರೀಯ ಮತ್ತು ಜಾನಪದದ ಚೌಕಟ್ಟು ಇಟ್ಟುಕೊಂಡು ಒಂದು ವಿದ್ಯಾರ್ಥಿಗಳು ಹೋಗಿ ಪ್ರದರ್ಶನ ಮಾಡುವಾಗ ಆಕರ್ಷಣೆ ಮಾಡ್ಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಪ್ರತಿ ಕಡೆಗೆ ಹೋದಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲೂ ಈಗ ಮೊನ್ನೆ ಪುತ್ತೂರಿನಲ್ಲಾಗಿರ್ಬೋದು, ಕಾರ್ಕಳದಲ್ಲಾಗಿರ್ಬೋದು, ಅಥವಾ ಉಡುಪಿಯಲ್ಲಾಗಿರ್ಬೋದು, ಮಿನಿಮಮ್ 10-15 ಸಾವಿರ ಜನ ಸೇರ್ತಾರೆ. ಇಲ್ಲೂ ನನಗೆ ವಿಶ್ವಾಸ ಇದೆ. ಮತ್ತೆ ಹೊರ ಜಿಲ್ಲೆಗೆ ಹೋದ್ರಂತೂ ಅದು 25 ಸಾವಿರ, ಎಷ್ಟು ಮೊನ್ನೆ ಅಥಣಿಯಲ್ಲಂತೂ ಒಂದು 75 ಸಾವಿರ ಜನ ಸೇರಿ ಬಹಳಷ್ಟು ಜನರು ಇದರ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ಇದು ಆಗ್ಬೇಕು ಅಂತ ಹೇಳ್ತಾರೆ. ಇದರ ಮುಖಾಂತರ ಬಹಳ ಒಳ್ಳೆ ಒಂದು ಸೌಂದರ್ಯ ಪ್ರಜ್ಞೆ ನಾಡಿನಲ್ಲಿ ಬರ್ತಾ ಇದೆ. ಇದಕ್ಕೆ ಬಗ್ಗೆ ಭಾರಿ ನನಗೆ ಈಗ ಆಳ್ವಾಸ್ ಈ ಒಂದು ವಿರಾಸತ್ ಉಳಿಸಿ ಟೀಮ್ ಅಲ್ಲಿ ಕೇವಲ ನಮ್ಮ ಜಿಲ್ಲೆಯವರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದವರು ಬರ್ತಾ ಇರ್ತಾರೆ. ಸೊ ಅವರ ಭವಿಷ್ಯ ಹೇಗಿರುತ್ತೆ? ನಾನು ಖಂಡಿತ ಒಂದು ಸುಮ್ಮನೆ ಒಂದು ಹೇಳುದಲ್ಲ, ನಾನು ಬಹಳ ಅರ್ಥೈಸಿ ವೆರಿ ಪ್ರಾಕ್ಟಿಕಲ್ ಆಗಿ ಹೇಳುದು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಯಾರು ಈ ಪಠ್ಯೇತರವಂತಹ ವಿಚಾರವನ್ನು, ಅದು ಸಾಂಸ್ಕೃತಿಕವಾಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಇರಬಹುದು, ಎಂದೂ ಅವರ ಮುಂದಿನ ಭವಿಷ್ಯ ಅದು ಒಂದು ನಿರಾಶಾದಾಯಕವಾದದ್ದೇ ಇಲ್ಲ. ಅವರು ಎಲ್ಲರೂ ಬಹಳ ಆಶಾದಾಯಕರಾಗಿ ಇದ್ದುಕೊಂಡು ಅವ್ರು ಹೋಗುವುದನ್ನು ಗಮನಿಸಿದ್ದೇನೆ. ಇವತ್ತು ಇದರಲ್ಲಿ ಯಾರಿದ್ದಾರೆ, ಸಾಂಸ್ಕೃತಿಕದಲ್ಲಿ ಯಾರಿದ್ದಾರೆ, ಆ ವಿದ್ಯಾರ್ಥಿಗಳು ನಾನು ಗಮನಿಸಿದ್ರೆ ಅವರಿಂದ ಯಾವ ಸಮಸ್ಯೆಯೂ ಇಲ್ಲ. ಅವರು ಸುಸಂಸ್ಕೃತರಾಗ್ತಾರೆ, ಅವರಿಗೆ ಕಲೆ ಬಗ್ಗೆ ಆಸಕ್ತಿ ಆಗ್ತಾರೆ, ಅವರ ಚಲನವಲನಗಳು, ಅವರ ಬಾಡಿ ಲ್ಯಾಂಗ್ವೇಜ್ಗಳು, ಅವರ ಒಂದು ಚಿಂತನೆ ಪ್ರತಿ ಒಂದು ಕೂಡ ಬಹಳ ಸುಸಂಸ್ಕೃತವಾಗಿ ಒಂದು ಇರ್ತದೆ. ಈ ಕಾಲದಲ್ಲಿ ಅದು ಇರುವುದೇ ದೊಡ್ಡ ಕಷ್ಟ. ಅಂತ ಮಕ್ಕಳನ್ನು ನಾನು ಗಮನಿಸ್ತಾ ಇದ್ದೇನೆ. ಆಮೇಲೆ ಅವರಿಗೆ ಭವಿಷ್ಯವನ್ನು ನೀವು ಒಂದು ಜೀವನದಲ್ಲಿ ಅವಲೋಕಿಸಿದಾದ್ರೆ, ನಮ್ಮ ಯಾವ ಮಕ್ಕಳು ಕೂಡ ಇದರಲ್ಲಿ ಇದ್ದವರು, ಸಾಂಸ್ಕೃತಿಕದಲ್ಲಿ ಇದ್ದವರು ನಾಳೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡುವಂತ ಪ್ರಶ್ನೆ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರಿಗೆ ನಮ್ಮ ಹೊರಗೆ ಬಂದ ಕೂಡಲೇ ಬಹಳ ಬೇಡಿಕೆಯವರಾಗ್ತಾರೆ. ಈಗ ಶಾಸ್ತ್ರೀಯ ನೃತ್ಯದಲ್ಲಿ ಇದ್ದವರು ಅವರದೇ ಒಂದು ಗುಂಪುಗಳನ್ನು ಮಾಡಿಕೊಂಡಿದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ನಾಡಿನಲ್ಲಿ ಆ ಗುಂಪುಗಳನ್ನು ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಅದಲ್ಲದೆ ಅವರು ಗುರುಸ್ಥಾನದಲ್ಲಿ ನಿಂತುಕೊಂಡು ಅವರಡಿಯಲ್ಲಿ 500,000 ಮಕ್ಕಳನ್ನ ಇಟ್ಕೊಂಡು ತರಬೇತಿ ಕೊಡ್ತಾ ಇದ್ದಾರೆ. ಅಂತ ತರಬೇತಿದಾರರಾಗಿದ್ದಾರೆ. ಅಂತಿಂತೂ ಒಂದು ತಿಂಗಳಿಗೆ
ಖಂಡಿತ ಒಂದು ಗೌರವಾನ್ವಿತವಾದಂತಹ ಒಂದು ಸಂಪತ್ತನ್ನು ಅವರು ಮಾಡಿಕೊಂಡು ಇದ್ದಾರೆ. ಇನ್ನು ಜಾನಪದದ ಕಲೆಯವರು ಕೂಡ ಅವರು ಸ್ವಲ್ಪ ಒಂದು ಅವ್ರನ್ನ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಆಗುವಾಗ ಫಸ್ಟ್ ಸಿಲೆಕ್ಟ್ ಆಗೋದೇ ಯಾರು ಕೇಳಿದ್ರೆ ಆ ಜಾನಪದದ ಕಲಾವಿದರು ಇವರೆಲ್ಲ. ಯಾಕೆಂತ ಹೇಳಿದ್ರೆ ಅವತ್ತೊಂದು ಬೇರೆ ಒಂದು ಅಟ್ರಾಕ್ಷನ್ ಇರ್ತದೆ ಅವ್ರು ಇಂಟರ್ವ್ಯೂ ಹೋಗುವಾಗ, ಅದನ್ನು ಫೇಸ್ ಮಾಡುವಾಗ. ಅದಲ್ಲದೆ ನಾವು ಕೂಡ ಅವರ ಹಿಂದೆ ತುಂಬಾ ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ. ಯಾಕಂದ್ರೆ ಅವರು ಇಂದು ಅವ್ರು ಬಿಟ್ಟು ಬಿಡುವುದಿಲ್ಲ. ಈಗ ಜಾನಪದ ನೃತ್ಯದಲ್ಲಿದ್ದಂತ ಮಕ್ಕಳು ಈಗ ಒಂದು 100 ಮಕ್ಕಳು. ಆ ಕಾಲದಲ್ಲಿ B.R. ಶೆಟ್ರು ಒಂದು 100 ಮಕ್ಕಳನ್ನು ಗಲ್ಫಿಗೆ ಕರ್ಕೊಂಡೋಗಿ ಈಗ ಎಲ್ಲರೂ ಗಲ್ಫ್ನಲ್ಲಿ ಇದ್ದುಕೊಂಡಿರುವುದನ್ನು ನಾನು ಗಮನಿಸಿದ್ದೇನೆ. ಈಗ ಎಷ್ಟೋ ನಮ್ಮ ಮಕ್ಕಳು ಇವತ್ತು ಒಂದು ನಮ್ಮ ಇದರಲ್ಲಿ ವಿಮಾನದಲ್ಲಿ ಇದ್ದಿರ್ಬೋದು ಅಥವಾ ಬೇರೆ ಬೇರೆ ಜಾಬ್ಗಳಲ್ಲಿ ಇದ್ದಿರ್ಬೋದು, ಇವತ್ತು ಬಹಳ ಬೇಡಿಕೆಯ ಮಕ್ಕಳಾಗಿ ಅವ್ರು ಹೋಗ್ತಾ ಇದ್ದಾರೆ. ಮತ್ತೆ ನಮ್ಮ ಆ ಸ್ಟಿಕ್ ಡ್ಯಾನ್ಸ್ ಅಂತೂ, ಅದರಲ್ಲಿ ಮಾಡುವಂತ ನಮ್ಮ ಮಕ್ಕಳ ಸ್ಟಂಟ್ನವರಂತೂ ಅವರು ಉಳಿಯುವುದೇ ಇಲ್ಲ. ಅವರು 1 ವರ್ಷವಾಗುವಾಗಲೇ ಅವರು ಸರ್ಕಸ್ ಕಂಪನಿಯವರು ಕರೆದಾಯ್ತು. ಸರ್ಕಸ್ ಕಂಪನಿಗೆ ಹೋಗಿ ಅವರು 1.5 ಲಕ್ಷ, 2 ಲಕ್ಷ, 3 ಲಕ್ಷ ರೂಪಾಯಿ ಅವರು ಸಂಪಾದನೆ ಮಾಡ್ತಾರೆ. ಮತ್ತೆ ಎಲ್ಲ ರಿಸಾರ್ಟ್ಗಳಲ್ಲಿ, ಯಾವ ರಿಸಾರ್ಟ್ ನಲ್ಲಿ ಕೂಡ ಕೆಲವು ಕಸರತ್ತುಗಳನ್ನು ಮಾಡಲಿಕ್ಕೆ, ಕೆಲವಂತ ಪ್ರೋಗ್ರಾಮ್ ಅನ್ನು ಏಕವ್ಯಕ್ತಿಯಾಗಿ ಮಾಡಲಿಕ್ಕೆ ಇವರನ್ನು ಉಪಯೋಗಿಸಿಕೊಂಡು ಅವರು ಎಲ್ಲರೂ ಹೋಗ್ತಾ ಇದ್ದಾರೆ. ನಮ್ಮ ನಾಟಕ ರಂಗದಲ್ಲಿರುವವರು ಮತ್ತೆ ನಮ್ಮ ನಟನೆಯಲ್ಲಿರುವವರು ಇವರೆಲ್ಲರೂ ಕೂಡ ಇವತ್ತು ಸಿನಿಮಾ ಮತ್ತು ಇವತ್ತು ದೂರದರ್ಶನಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಬೇಕಾದಷ್ಟು ಇವತ್ತು ಯಾವ ಒಂದು ಮಕ್ಕಳನ್ನು ನಾನು ಹೇಳಿದ್ರು ಕೂಡ ಫೇಲಿಯರ್ ಆಗುವಂತ ಪ್ರಶ್ನೆ ಇಲ್ಲ. ಬಹಳ ಬೇಡಿಕೆಯಲ್ಲಿರುವವರು. ಆದ್ರಿಂದ ಕಲೆ ಮತ್ತು ವಿದ್ಯೆ ಇದು ಒಟ್ಟಿಗೆ ಹೋದರೆ ಬಹಳ ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ. ಇನ್ನೊಂದು, ಈಗಿನ ಕಾಲಘಟ್ಟದಲ್ಲಿ ಈ ಮಕ್ಕಳಿಗೆ ಇಂಥ ಆಳ್ವಾಸ್ ನುಡಿಸಿರಿ ವಿರಸತಿಗೆ ಭಾಗವಹಿಸುವುದು, ಅದನ್ನು ನೋಡುವುದು ಎಷ್ಟು ಮುಖ್ಯ. ಈಗ ನನ್ನದು ಬೆಳ್ತಂಗಡಿಗಳು ಆಗ್ತಾ ಇದೆ, ಜನಗಳು ಯಾಕೆ ಬರ್ಬೇಕು, ಯಾಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್? ಬರ್ಲೇಬೇಕು. ಈ ಪ್ರಯೋಗ ಎಂದೂ ಫೇಲಿಯರ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಹಿಂದೆ ನೋಡಿ, ಇಡೀ ಕಲೆ ಎಂಬುದು ಯಾತಕ್ಕೆ ಹೇಳಿ, ಕಲೆ ಎಂಬುದು ಇರುವುದು ಏನ್ ಕೇಳಿದ್ರೆ, ಅದನ್ನು ಈಗ ಧರ್ಮವನ್ನು ತೆಗೆದು ನೋಡಿದರೆ, ನಮ್ಮ ಹಿಂದೂ ಧರ್ಮವನ್ನು ತೆಗೆದು ನೋಡಿ, ಹಿಂದೂ ಧರ್ಮದಲ್ಲಿ ಇಷ್ಟೆಲ್ಲ ದೇವರುಗಳು, ಇಷ್ಟು ವಿಚಾರಗಳು, ಈಗ ರಾಮಾಯಣ ಮಹಾಭಾರತ ಇದನ್ನೆಲ್ಲ ಅವಲೋಕಿಸಿ, ಬೇರೆ ಬೇರೆ ಉಪನಿಷತ್ತುಗಳನ್ನು ಇವನ್ನೆಲ್ಲ ಗ್ರಂಥಗಳನ್ನೆಲ್ಲ ಅವಲೋಕಿಸಿ, ಇದರಲ್ಲಿ ಒಂದು ಥಿಯರಿಯಾಗಿ ಅದೆಲ್ಲ ವಿಚಾರ ಇರ್ತದೆ. ಇದನ್ನು ಕೇಳಲಿಕ್ಕೆ, ನಮ್ಗೆ ಇದನ್ನು ಓದಲಿಕ್ಕೆ ಬೇಕಾದಷ್ಟು ಸಿಗ್ತದೆ. ಆದ್ರೆ ಅಲ್ಲೊಂದು ಪ್ರಾಕ್ಟಿಕಲ್ ಆದಂತ ಒಂದು ಅನುಭವ ಬೇಕು. ಹೇಗೆ ನಾವು ವಿದ್ಯಾಭ್ಯಾಸ ಮಾಡುವಾಗ ಇವತ್ತು ಕೆಮಿಸ್ಟ್ರಿ ಓದ್ಲಿ, ಫಿಸಿಕ್ಸ್ ಓದ್ಲಿ, ಬಯಾಲಜಿ ಓದ್ಲಿ, ಅಥವಾ ಒಂದು ಎನಾಟಮಿ ಮಾಡ್ಲಿ, ಫಿಸಿಯಾಲಜಿ ಮಾಡ್ಲಿ, ಮೈಕ್ರೋಬಯಾಲಜಿ ಮಾಡ್ಲಿ, ನಮ್ಗೊಂದಲ್ಲಿ ಪ್ರಾಕ್ಟಿಕಲ್ ಎಂಬುದಿದೆ. ಆ ಪ್ರಾಕ್ಟಿಕಲ್ ನಲ್ಲಿ ಅದನ್ನು ನಾವು ನೋಡ್ಬೇಕು. ನೋಡಿದಾಗ ಮಾತ್ರ ಅದು ನಮ್ಗೆ 100% ನಮ್ಮ ಮನಸ್ಸಿಗೆ ಹೋಗುದು, ನಮ್ಗೆ ಅದರಲ್ಲಿ ಅನುಭವ ಆಗುದು. ಇದೇ ರೀತಿ ಈ ಧಾರ್ಮಿಕವಾದ ವಿಚಾರದಲ್ಲೂ ಈಗ ರಾಮಾಯಣ ಮಹಾಭಾರತ ಓದಿದ ಕೂಡಲೇ ಅಥವಾ ಕೇಳಿದ ಕೂಡಲೇ ಅದು ಪರಿಪೂರ್ಣವಾಗುದಿಲ್ಲ. ಅದರ ಸನ್ನಿವೇಶ, ಮಹಾಭಾರತದ ಇಡೀ ಸನ್ನಿವೇಶ, ಅಥವಾ ನಮ್ಮ ಇದು ಯಾವುದು ರಾಮಾಯಣದ ಸನ್ನಿವೇಶಗಳು, ಬೇರೆ ಬೇರೆ ನಮ್ಮ ಧಾರ್ಮಿಕವಾದಂತ ವಿಚಾರಗಳು, ಅಥವಾ ನಮ್ಮ ಪ್ರಕೃತಿ ಇರ್ಬೋದು, ಸೂರ್ಯಚಂದ್ರ ಇರ್ಬೋದು, ಇದು ಪ್ರತಿಯೊಂದು ಕೂಡ ಏನ್ ಕೇಳಿದ್ರೆ ಅದನ್ನು ಅನುಭವಿಸಬೇಕಾದ್ರೆ ಅದು ವೇದಿಕೆಯಲ್ಲಿ ಬರ್ಬೇಕು. ನಮ್ಮಲ್ಲಿ ಬೇಕಾದಂತ ಸನ್ನಿವೇಶವನ್ನು ಇಟ್ಟುಕೊಂಡು ನಾವು ವೇದಿಕೆಗೆ ತರ್ತೇವೆ. ವೇದಿಕೆ ತರುವಾಗ ಅದು ಮನಸ್ಸಿನಲ್ಲಿ ಉಳಿತದೆ. ಇದು ನಾನು ಕೇಳಿದಂತ ವಿಚಾರ, ಒಂದು ಓದಿದಂತ ವಿಚಾರ ಇವತ್ತು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಅದು 100% ಅವರಿಗೆ ಮನದಟ್ಟಾಗ್ತದೆ. ಈಗ ನಮ್ಮ ಕಲೆಗಳು ಕೂಡ ಹಾಗೆ, ಇದನ್ನ ಏನ್ ಕೇಳಿದ್ರೆ ಇದನ್ನು ಮಾಡಿದ್ದರಿಂದ ಅವರಿಗೆ ಅದರ ಬಗ್ಗೆ ವಿಶೇಷ ಆಸಕ್ತಿ ಬರ್ತದೆ. ಈಗ ನಾಡ್ದು ನಾವು ತೋರಿಸುವಾಗ ನಿಮಗೆ ಗೊತ್ತಾಗ್ತದೆ, ಇಡೀ ಒಂದು ಅಲ್ಲಿ 3 ಗಂಟೆಯಲ್ಲಿ ಇಡೀ ನಮ್ಮ ಧಾರ್ಮಿಕ ನಮ್ಮ ವಿಚಾರಗಳು ಎಷ್ಟು ಅದರಲ್ಲಿ ಬರ್ತದೆ ಎಂಬುದನ್ನು ನೋಡಿ. ಇದು ಇವತ್ತು ನಾಡಿಗೆ ಬೇಕು. ನಾಡಿಗೆ ಬೇಕೊಂಡು ಇದರ ಮುಖಾಂತರ ಅವರೊಂದು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಬೇಕು. ಇದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಗೆ, ನಿಮ್ಗಾಗ್ಲಿ ನನ್ಗಾಗ್ಲಿ ಯಾರಿಗಾಗ್ಲಿ ಸೌಂದರ್ಯ ಪ್ರಜ್ಞೆ ಇದ್ದ ಕೂಡಲೇ ನಮ್ಮ ದೇಶವನ್ನು ನಾವು ಪ್ರೀತಿಸ್ತೇವೆ, ಕಲೆಯನ್ನು ಪ್ರೀತಿಸ್ತೇವೆ, ಕಲಾವಿದನ್ನು ಪ್ರೀತಿಸ್ತೇವೆ, ಪರಿಸರವನ್ನು ಪ್ರೀತಿಸ್ತೇವೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತೇವೆ. ಅವರು ಈ ದೇಶದ ಬಹಳ ದೊಡ್ಡ ಸಂಪತ್ತು. ಇದು ಯಾರಿಗೆ ಇಲ್ಲ ಅವನು ದೇಶದ ಬಹಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ರಿಂದ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಅವರ ಮುಖಾಂತರ ನಾಡು ಉಳಿಗೆ ಮಾಡಿ ಅಲ್ಲಿ ಆ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಅವರಿಗೊಂದು ಕೂತ್ಕೊಂಡು ಇದನ್ನು ಆಸ್ವಾದಿಸುವುದು ಹೇಗೆ ಎಂಬುದನ್ನು ಕಲಿಸಿಕೊಡ್ಬೇಕು. ಅದಕ್ಕಾಗಿ ಇದರಿಂದಾಗಿ ನಮ್ಮ ನಾಡಿನಲ್ಲಿ ಬಹಳ ದೊಡ್ಡ ಕ್ರಾಂತಿ ಆಗ್ತಾ ಉಂಟು. ನಮ್ಗೆ ಇರುವಂತಹ ದೊಡ್ಡ ಶಕ್ತಿ ಅದು, ಇದ್ರ ದೊಡ್ಡ ಕ್ರಾಂತಿ ಆಗ್ತಾ ಇದೆ. ಇದು ನಮ್ಗೆ ಆಗ್ಬೇಕು. ಇದೇ ನಮ್ಮ ಕೆಲಸ. ಅದಕ್ಕಾಗಿ ನಮ್ಮ ಆಳುವ ಸಂಸ್ಥೆ ಈ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೋದು. ಇದೀಗ ಪುತ್ತೂರಾಯ್ತು, ಮಂಗಳೂರಾಯ್ತು, ಬೆಳ್ತಂಗಡಿ, ಮತ್ತೆ ಕಾರ್ಕಳ, ಐದೆಲ್ಲ ಆಯ್ತು. ಸೊ ಮುಂದೆ
ಎಲ್ಲಿ ಹೀಗೆ ಹೀಗೆ ನಾವು ಮುಖ್ಯವಾಗಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಜೊತೆಯಲ್ಲಿ ಇದನ್ನು ಮಾಡುದು, ಅವರ ಪರೀಕ್ಷೆಗಳು ಬಹಳ ಮುಖ್ಯ. ನೋಡಿ, ಈಗ ನಮ್ಮಲ್ಲಿ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಈಗ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಎಕ್ಸಾಮ್. ಹೀಗೆ ನಾವು ಇದನ್ನೆಲ್ಲ ಗಮನಿಸಿಕೊಂಡು ಅವರ ವಿದ್ಯಾಭ್ಯಾಸ, ಅವರ ಎಕ್ಸಾಮ್ಗಳು ಎಲ್ಲವನ್ನು ಗಮನಿಸಿಕೊಂಡು ನಾವು ಸಂಯೋಜನೆ ಮಾಡಬೇಕು. ಮತ್ತೆ ಇಷ್ಟು ಜನ ಹೊರಗೆ ಹೋಗುವಾಗ ಅದನ್ನು ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ನಡಿಬೇಕು. ನಮ್ಗೆ ಸೆಕ್ಯೂರಿಟಿ ಬೇಕು, ನಮ್ಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕು, ನಮ್ಗೆ ಊಟೋಪಚಾರ ಬೇಕು, ಮತ್ತೆ ಅಲ್ಲಿ ಆ ಪ್ರೆಸೆಂಟೇಶನ್ ಆಗಿಬೇಕು. ಇದೆಲ್ಲ ಮಾಡ್ಬೇಕಾದ್ರೆ ನಮ್ಗೆ ಯಾರಾದ್ರೂ ಆಸರೆ ಕೊಡ್ಬೇಕು. ಆಸರೆ ಕೊಡದೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ನಮಗೆ ಅಂತ ಆಸರೆ ಸಿಗ್ತದೆ ಅದನ್ನೆಲ್ಲ ನೋಡಿಕೊಂಡು, ನಮ್ಗೆ ಹೇಗೆ ಬಿಡುವು ಸಿಗ್ತದೆ ನೋಡಿಕೊಂಡು, ನಾವು ಇವತ್ತು ಒಂದು ಬೆಳಗಾವಿನಲ್ಲಿ ಮಾಡಿ, ನಾಳೆ ಮಂಡ್ಯದಲ್ಲಿ ಮಾಡುದು, ಇನ್ನೊಮ್ಮೆ ರಾಯಚೂರಿನಲ್ಲಿ ಮಾಡುದು, ಇನ್ನೊಮ್ಮೆ ಗುಲ್ಬರ್ಗದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಒಂದೊಂದು ಪ್ಲೇಸ್ ಅನ್ನು ಆಯ್ಕೆ ಮಾಡಿಕೊಂಡು ಹೋಗ್ತೇವೆ. ಈಗ ನಾವು ಮೊನ್ನೆ ಹಾಸನದಾಚೆ ಹೋದ್ರೆ, ಹಾಸನಕ್ಕೆ ಹೋಗಿ ಅಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ SDM ಸಂಸ್ಥೆಯಲ್ಲಿ ಹೋಗಿ ನೆಲೆ ನಿಂತು, ಅಲ್ಲಿಂದ ಸಕಲೇಶ್ಪುರಕ್ಕೆ, ಅಲ್ಲಿಂದ ಅರಸೀಕೆರೆಗೆ, ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ, ಹೀಗೆಲ್ಲ ನಾವು ಒಂದು 7-8 ದಿನ ಹೋಗ್ತಾ ಇರ್ತೇವೆ. ಬಂದು ರಾತ್ರಿ ಬಂದಲ್ಲಿ ಇದ್ದುಕೊಂಡು, ಪ್ರದರ್ಶನ ಮುಗಿಸಿ ಬಂದಲ್ಲಿ ಇದ್ದುಕೊಂಡು, ಮರುದಿವಸ ಎದ್ದುಕೊಂಡು ಪುನಃ ಒಂದು 50 ಕಿಲೋಮೀಟರ್ 75 ಕಿಲೋಮೀಟರ್ ಹೋಗಿ ಪುನಃ ಅಲ್ಲಿ ಪ್ರದರ್ಶನ ಮಾಡಿಕೊಂಡು ಪುನಃ ಬಂದು ಇಲ್ಲಿ ನಿಂತು ಪುನಃ ಅಲ್ಲಿಂದಲೇ ಹೀಗೆ ಹೋಗ್ತೇವೆ. ಮೊನ್ನೆ ಈಗ ಧಾರವಾಡಕ್ಕೆ ಹೋದಾಗ್ಲೂ ಹಾಗೆ, ಅಲ್ಲೂ ಕೂಡ SDM ಸಂಸ್ಥೆಯಲ್ಲೇ ಧಾರವಾಡದಲ್ಲಿ ನಿಂತುಕೊಂಡು, ಅಲ್ಲಿಂದ ಅಂಕೋಲಕ್ಕೆ, ಅಲ್ಲಿಂದ ಕುಮಟಕ್ಕೆ, ಅಲ್ಲಿಂದ ಧಾರವಾಡ, ಅಲ್ಲಿಂದಲೇ ನಾವು ನಿಪ್ಪಾಣಿಗೆ, ಅಲ್ಲಿಂದಲೇ ಗದಗಕ್ಕೆ, ಹೀಗೆಲ್ಲ ಹೋದೆವು. ಹಾಗೆ ನಾವು ಹೋಗ್ತಾ ಇರ್ತೇವೆ. ಇಂಥ ಜಾಗಗಳು ನಮ್ಗೆ ಆಗ್ಬೇಕು. ಹಾಗೆ ನಮ್ಮ ಮಕ್ಕಳಿಗೆ, ಹುಡುಗರಿಗೆ, ಹುಡುಗಿಯರಿಗೆ ಉಳ್ಕೊಳ್ಳಿಕ್ಕೆ ಬೇಕಾದಂತ ಒಂದು ಜಾಗಗಳು ಬೇಕು. ನಮ್ಗೆ ಸೇಫ್ಟಿ ಬೇಕು. ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ಬೇಕು. ಹುಡುಗರ ಹುಡುಗಿಯರು ಅಲ್ಲಿ ಕಾಯ್ಬೇಕು. ಮತ್ತೆ ಅಲ್ಲಿ ಸರಿಯಾದ ಊಟೋಪಚಾರ ಎಲ್ಲ ಆಗ್ಬೇಕು. ಈಗೆಲ್ಲ ಹೋಗುವಾಗ ಈ ವರ್ಷ ಅಂತೂ ಮುಂದೆ ಹೋಗ್ಲಿಕ್ಕೆ ಹೆಚ್ಚು ಆಗೋದಿಲ್ಲ. ಈ ವರ್ಷ ನಾವು ಹೆಚ್ಚಿನ ಅಂಶ ಹೀಗೆ ಕೊಡುವ ಕಾರ್ಯಕ್ರಮ ಇದು ಕೊನೆ ಆಗ್ತಾ ಬರ್ತದೆ. ಸ್ವಲ್ಪ ಇನ್ನು ಎಲ್ಲಿಯ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ನಮ್ಮ ಮೇಲೆ ಒತ್ತಡ ಹಾಕಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಾವು ಕೊಡ್ಬಹುದು. ಆದ್ರೆ ಇಂಥ ದೊಡ್ಡ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಈ ವರ್ಷ ಮುಗಿತದೆ. ಇನ್ನು ಈ ವರ್ಷ ಹೆಚ್ಚಿನ ಅಂಶ ಡಿಸೆಂಬರ್ನ ಅಥವಾ ಜನವರಿ ಫಸ್ಟ್ ವೀಕ್ ನಲ್ಲಿ ಈ ಸಲ ಆಳ್ವಾಸ್ ನುಡಿಸಿರಿ ವಿರಾಸತನ್ನು ಒಟ್ಟಿಗೆ ಸೇರಿಸಿಕೊಂಡು ಮೂಡುಬಿದ್ರೆಯಲ್ಲಿ ಮಾಡ್ಬೇಕೆಂಬ ಆಶೆ ಇದೆ. ಇಂಥ ಸಂದರ್ಭದಲ್ಲಿ ಅದಕ್ಕಿಂತ 3 ತಿಂಗಳು ಮುಂದೆ ಅಥವಾ ಅದಾದ ಮೇಲೆ ಒಂದು 2 ತಿಂಗಳು 5 ತಿಂಗಳು ಕಾಲದಲ್ಲಿ ಇನ್ನು ಬರುವ ವರ್ಷ ಎಷ್ಟು ಕಡೆಗೆ ಹೋಗ್ಬೇಕು ಎಂಬುದನ್ನು ನಾವು ನಿರ್ಧಾರ ಮಾಡ್ಬೇಕು. ಸಾಧನೆ ಇದೆ ಆಕ್ಚುಲಿ. ಇನ್ನೊಂದೀಗ ಕೊನೆಯದಾಗಿ ಈ ಒಂದು ನಾಡಿದ್ದು 22ಕ್ಕೆ ಉಜಿರೆಯ ಜನರ ದೇವಸ್ಥಾನದ ಬೀದಿಯಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಆಗ್ಲಿಕ್ಕೆ ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು ಕಾರ್ಯಕ್ರಮ ಆಗ್ತಾ ಇದೆ. ಇದಕ್ಕೆ ನೀವು ಜನಗಳಿಗೆ ಏನ್ ಹೇಳ್ತೀರಾ ಬೆಳ್ತಂಗಡಿ? ನಾನು ಇಷ್ಟೇ ಹೇಳೋದು, ಬೆಳ್ತಂಗಡಿಯಲ್ಲಿ ಬಹಳ ಸಜ್ಜನರು ಇರುವಂತಹ ಊರು, ಬಹಳ ಒಳ್ಳೆಯ ಊರು, ನಾನು ಬಹಳ ಇಷ್ಟಪಡುವ ಊರು, ಮತ್ತೆ ನಾನು ಬಹಳ ಬಾರಿ ಭೇಟಿ ಕೊಡುವಂತ ಊರದು. ನಾನು ಒಂದು ತಿಂಗಳಲ್ಲಿ ಒಂದು ಕನಿಷ್ಠ ಪಕ್ಷ 2-3 ಸಾರಿ ಆದ್ರೂ ಬೆಳ್ತಂಗಡಿ ಊರಿಗೆ ಬರ್ತೇನೆ. ಕಾರಣ ನಿಮಗೆ ಗೊತ್ತಿದೆ. ನಾನು ಆಗಾಗ ನನಗೆ ಹೇಗೆ ನನ್ನ ಮೊಬೈಲಿಗೆ ಅದು ದಿನನಿತ್ಯ ಚಾರ್ಜ್ ಆಗ್ಬೇಕಾ, ಚಾರ್ಜ್ ಆದ್ರೆ ಮಾತ್ರ ಅದು ಕೆಲಸ ಆಗುತ್ತೆ. ಹಾಗೆ ನನ್ನ ಮನಸ್ಸು ನನಗೆ ಕೂಡ ಒಂದು ಚಾರ್ಜ್ ಆಗ್ಬೇಕು. ಪ್ರತಿ ಸಲ ನನಗೆ ಚಾರ್ಜ್ ಆಗ್ಬೇಕು. ಚಾರ್ಜ್ ಆಗ್ಬೇಕಾದ್ರೆ ನನ್ನ ಗುರುಗಳ ಹತ್ರ ಹೋಗ್ಲೇಬೇಕು. ನಾನು ಗುರುಗಳ ಹತ್ರ ಹೋಗುದಂತ ಹೇಳಿದ್ರೆ ನಿಮ್ಗೆ ಗೊತ್ತು, ನಾನು ಕಾವಂದ್ರ ಹತ್ರ ಹೋಗಿ ಸ್ವಲ್ಪ ಅವರ ಹತ್ರ ಮತ್ತು ಅವರ ಶ್ರೀಮತಿಯವರ ಹತ್ರ, ಅವರ ತಮ್ಮನವರ ಜೊತೆ, ಅವರ ಕುಟುಂಬದ ಜೊತೆ ಅಲ್ಲೆಲ್ಲ ಸ್ವಲ್ಪ ಮಾತಾಡಿ ಚರ್ಚೆ ಮಾಡಿಕೊಂಡು ಪುನಃ ಸಂಪೂರ್ಣ ಚಾರ್ಜ್ ಆಗಿ 100% ಚಾರ್ಜ್ ಆಗಿ ನಾನು ಬರೋದು. ಹಾಗೆ ನನಗೆ ಬೆಳ್ತಂಗಡಿಯ ಊರು ಬಹಳ ಇಷ್ಟವಾದಂತ ಊರು. ನಾನು ಅಲ್ಲಿ ಬೇಕಾದಷ್ಟು ನಮ್ಮ ಆಪ್ತರಿದ್ದಾರೆ. ಇಂಥ ಸಮಯದಲ್ಲಿ ನಾನು ಒಂದೇ ವಿನಂತಿ, ನಾನು ನೋಡಿದ್ದೇನೆ ಅಂತ ಹೇಳೋದಲ್ಲ, ತಾವು ಮನೆಯಲ್ಲಿ ಕೂತ್ಕೊಂಡು ನೋಡೋದಲ್ಲ, ಟಿವಿಯಲ್ಲಿ ಮಾತ್ರ ನೋಡೋದಲ್ಲ, ತಾವು ಆ ದಿವಸ ಪ್ರತ್ಯಕ್ಷವಾಗಿ ಅಲ್ಲಿ ಬಂದು ಹಾಜರಾಗಬೇಕು. ಹಾಜರಾಗಿ ನನ್ನ ಹಾಗೆ 3 ಗಂಟೆ ಕಾಲ ಕೂತ್ಕೊಂಡು ಅದು ನೋಡ್ಬೇಕು. ಅದು ಸಮಯಕ್ಕೆ ಸರಿಯಾಗಿ ಆಗ್ತದೆ. 6 ಕಾಲ ಅಂತ ಹೇಳಿದ್ರೆ 6 ಕಾಲಿ, 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವೇ, 10 ಗಂಟೆಗೆ ಎಂಡ್ ಆಗ್ತದೆ ಅಂತ ಎಂಡ್ ಆಗ್ತದೆ. ಅದ್ರ ಜೊತೆಯಲ್ಲಿ ನೀವು ಬಂದು ಅಲ್ಲಿ ಕೂತ್ಕೊಂಡು ಆ ಕಾರ್ಯಕ್ರಮಗಳೆಲ್ಲ ವೀಕ್ಷಣೆ ಮಾಡ್ಬೇಕು. ಅದಾಗ್ಲಿ ನೀವು ಮಕ್ಕಳಿಗೆ ಮಾಡುವಂತ ಪ್ರೋತ್ಸಾಹ, ಮತ್ತೆ ಈ ಕಲೆಯನ್ನು ಬೆಳೆಸಲಿಕ್ಕೆ ನೀವು ಕೊಡುವಂತ ಪ್ರೋತ್ಸಾಹ, ಇದೆಲ್ಲವೂ ಆದ್ರಿಂದ ಸಮಾನ ಮನಸ್ಕರ ಅಂತ ನಾವು ಇಂಥ ಸಮಯದಲ್ಲಿ ಒಟ್ಟಾಗ್ಬೇಕು. ಇಲ್ಲದೆ ಹೋದರೆ ಒಂದು ಜಾತಿಗೆ ನಾವು ಒಟ್ಟಾಗ್ತೇವೆ, ಮತಧರ್ಮಕ್ಕೆ ಒಟ್ಟಾಗ್ತೇವೆ, ಬೇರೆ ಬೇರೆ ವಿಚಾರಕ್ಕೆ ಒಟ್ಟಾಗ್ತೇವೆ.
ಇವತ್ತು ರಾಜಕೀಯವಾಗಿ ಒಟ್ಟಾಗ್ತೇವೆ, ಹೀಗಲ್ಲ. ಇದು ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲಾ ಜನಾಂಗದವರು ಒಟ್ಟಿಗೆ ಕೂತ್ಕೊಂಡು ಇದನ್ನೊಂದು ನೋಡಿದ್ರೆ, ಎಲ್ಲರೂ ಸೇರಿಕೊಂಡು ಸಮಾನ ಮನಸ್ಕರು ಕೂತ್ಕೊಂಡು ನೋಡಿದ್ರೆ ಒಂದು ಎನರ್ಜಿ, ಹೊಸ ಶಕ್ತಿ ಬರ್ತದೆ. ಅದಕ್ಕಾಗಿ ನಾನು ಬೆಳ್ತಂಗಡಿ ಎಲ್ಲ ಪ್ರಜ್ಞಾವಂತ ಒಂದು ನಾಗರಿಕರಿಗೆ ನಾನು ಕೈ ಮುಗಿದು ಬೇಡುದು ಇಷ್ಟೇ, ತಾವು ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ ಮತ್ತು ನೋಡಿದ್ದೇನೆ ಅಂತ ಹೇಳುದಲ್ಲ. ಈ ಸಲ ಬಂದು ನೀವು ಸಂಪೂರ್ಣ 3 ಗಂಟೆ ನೋಡಿ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ಚೇಂಜಸ್ ಆಗಿದೆ ಎಂಬುದು ನಿಮಗೆ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಆದ್ದರಿಂದ ನಾಡ್ದು 22ನೇ ತಾರೀಕಿನ ದಿವಸ 6:15 ಗಂಟೆಗೆ ನಮ್ಮ ಜನಾರ್ದನ ದೇವಸ್ಥಾನದ ಎದುರಿನ ರಥಬೀದಿಗೆ ತಾವುಗಳು ಬರಬೇಕು, ಆ ರಾಜಮಾರ್ಗಕ್ಕೆ ಬರಬೇಕು. ಅಲ್ಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಆ ದಿವಸ ಬರಬೇಕು ಅಂತ ನಾನು ಕೈ ಮುಗಿದು ನಾನು ಬೇಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯ ಮಾಹಿತಿ, ಒಳ್ಳೆಯ ವಿವರ ಕೊಟ್ಟಿದ್ದೀರಂಥದ್ದು. ಹಾಗೆ ವೀಕ್ಷಕರೇ, ಇದು ನಾಡಿದ್ದು ಆಗುವಂತ ಈ ಆಳ್ವಾಸ್ ನುಡಿಸಿರಿ ದಿವಸದ ಕೇವಲ ಕಾರ್ಯಕ್ರಮ ಅಲ್ಲ, ಇದು ಸಂಸ್ಕೃತಿಯ ಹಬ್ಬ. ಹಾಗಾಗಿ ನಿಮ್ಮ ಉಪಸ್ಥಿತಿ ಮಾತ್ರ ಈ ಒಂದು ಕಾರ್ಯಕ್ರಮ ಕೊಡುವಂತಹ ಸಹಕಾರದ ಹೇಳ್ತಾ ಗಣೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಮಂಗಳೂರು.